ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ವತಿಯಿಂದ 15ನೇ ವರ್ಷದ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮವು ಶ್ರೀ ಕ್ಷೇತ್ರ ದೈವರಾಜ ಬಬ್ಬುಸ್ವಾಮಿ ಬಲಿಪತೋಟದ ಆವರಣದಲ್ಲಿ ಜರುಗಿತು. ನಗರದ ಬಿಜೆ ಭಾರತಿನಗರದಲ್ಲಿರುವ ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ವರ್ಷಂಪ್ರತಿ ನಡೆಯುವ ಕಂಬಿರ್ಲು ದೈವದ ದರ್ಶನ ಸೇವೆ ಹಾಗೂ ದೈವರಾಜ ಬಬ್ಬುಸ್ವಾಮಿಗೆ ವಿಶೇಷ ಪೂಜೆ ಈ ಸಂದರ್ಭದಲ್ಲಿ ಜರುಗಿತು. ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನಾರೋಗ್ಯ ಪೀಡಿತರಿಗೆ ನೆರವಾಗುವ ದೃಷ್ಟಿಯಲ್ಲಿ ಸರಿಸುಮಾರು 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ವತಿಯಿಂದ 15ನೇ ವರ್ಷದ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರು ಹಾಗೂ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಮಿಸ್ಟರ್ ಇಂಡಿಯಾ ದೇಹದಾಢ್ಯ ಪಟು ಜಗದೀಶ್ ಪೂಜಾರಿ, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಜಿಮ್ ಟ್ರೈನರ್, ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ಶಿವಾನಿ ಮುಲ್ಲಕಾಡು ಹಾಗೂ ಪ್ರದೀಪ್ ಕಾಬೂರು ಪದು ಅವರನ್ನು ಸನ್ಮಾನಿಸಲಾಯಿತು. ನಾವು ಶ್ರೀ ಕ್ಷೇತ್ರದಿಂದ ದಯ ಮಾಡ್ತಾ ಇದ್ದೇವೆ. ವಿದ್ಯಾಬುದ್ಧಿಯನ್ನು ತೆಗೆಯುವ ದೇವರು, ಹಾಗೆಯೇ ಓಡೆಯ ಮಂಜುನಾಥ ದೇವರು, ಹಾಗೆಯೇ ಇಲ್ಲಿರುವ ಮಹಾಗಣಪತಿಯವರು ಹರಿವು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು, ದೈವರಾಜ ಬಬ್ಬುಸ್ವಾಮಿ ಕ್ಷೇತ್ರವು 15 ವರ್ಷಗಳಿಂದಲೂ ಸತತವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಸಮಾಜದಲ್ಲಿ ಅಶಕ್ತರನ್ನ ಗುರುತಿಸಿ ಅವರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಸೋನದ ಈ ಒಂದು ವಿಶೇಷವಾದಂತಹ ಈ ಒಂದು ದಿನದಲ್ಲಿ ಆ ದೇವಸ್ಥಾನದ ಪೂಜೆ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಭಾಳಷ್ಟು ಕಷ್ಟದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಉಚಿತವಾದಂತಹ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಈ ಒಂದು ದೇವಸ್ಥಾನದ ಈ ಆಡಳಿತ ಮಂಡಳಿಯ ವತಿಯಿಂದ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ದೇವರಾಜ ಬಬ್ಬು ಸ್ವಾಮಿ ದೇವಸ್ಥಾನ ಇದೊಂದು ಬಹಳ ಪುರಾತನ ಇತಿಹಾಸ ಇರತಕ್ಕಂತಹ ಒಂದು ದೇವಸ್ಥಾನ. ಇದು ನಮ್ಮ ಬಹಳಷ್ಟು ಹಿಂದಿನಿಂದ ಇಲ್ಲಿ ದೈವಾರಾಧನೆಯ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಈ ದೇವಸ್ಥಾನ, ಇಲ್ಲಿ ನಿತ್ಯ ನಿರಂತರವಾಗಿ ಭಜನೆಯ ಮುಖಾಂತರ ಹಿಂದೂಗಳ ಸನಾತನವಾಗಿರತಕ್ಕಂತಹ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂಥ ಕೆಲಸ ಈ ಒಂದು ದೇವಸ್ಥಾನದ ಮುಖಾಂತರ ಆಗಿದೆ ಎಂಬುದಾಗಿ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಲೋಕನಾಥ್ ಶೆಟ್ಟಿ ಅವರು ಮಾತನಾಡಿ,
ಮಳೆಗಾಲ ಮುಗಿದು ಸೋಣ ಪ್ರಾರಂಭವಾದಾಗ ಕಂಬೀರ್ಲು ದೈವದ ಪ್ರತಿಷ್ಠಾಪನೆ ಆದ ನಂತರದ ಮೊದಲ ದರ್ಶನ ಸೇವೆ ಮತ್ತು ಹೂವಿನ ಪೂಜೆಯ ಮೂಲಕ ಎಲ್ಲ ಭಕ್ತರಿಗೆ ಒಳಿತು ಉಂಟು ಮಾಡುವ ನಿಟ್ಟಿನಲ್ಲಿ ಈ ಪೂಜೆಯನ್ನ ಆಯೋಜಿಸಲಾಗಿದೆ. ಅಲ್ಲದೆ ಕ್ಷೇತ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಮಾಡಲಾಗುವುದು ಎಂದರು. ನೀತೊಂಜಿ ಶುಭ ಕಾರ್ಯ ಸುರುತ್ತ ಮರೆಯಲಬಹುದು ಸೋಣ ಬರ್ಪಿನ ಅಂಚಿನ ಸಮಯಡು ನೀ ಕಂಬೆರ್ಲು ಬಂಡದ ನಾಗದೇವ ಸಮಾನ ಕಂಬೆರ ದೇವರ ನಂಜಿ ಅವಳ ಪುನರ್ ಪ್ರತಿಷ್ಠೆ ಆದ ಒಂಜಿ ಐತ ಇನ್ನಿತ ಸುರುತ್ತ ದರ್ಶನ ಸೇವೆ ಪೂತ ಪೂಜೆಯನ್ನು ನಡೆತಂದು ಮಾತಾ ಭಕ್ತಿಯ ಸೇರಿ ಪೂತ ಪೂಜೆ ಮತ್ತು ಐತೊಟ್ಟಿಗೆ ಸಾಮಾಜಿಕ ಸೇವೆಯನ್ನು ವಿದ್ಯಾ ಸರಸ್ವತಿ ಒಂಜಿ ಆರಾಧನೆ ಮಲ್ಪಲೆಕ್ಕ ಒಂದು ಜೋಕ್ಲಿ ಮತ್ತು ಒಂಜಿ ಬುಕ್ಸನ್ನು ಕೊಡ್ದು ಅಂಚನೆ ಪ್ರತಿಭಾವಂತರಿಗೆ ಹಾಕ್ಲಿ ಪ್ರತಿಭಾ ಹಾಕ್ಲಿ ಪುರಸ್ಕಾರ ಬರ ಮಲ್ತದೆ ನಡೆದೇನೆ ಆ ಪುಸ್ತಕ ದಿಕ್ಕು ಇನ್ನು ಸಹ್ಯಾದ್ರಿದ ಒಂಜಿ ಮತ್ತು ಪ್ರಾಧ್ಯಾಪಕ ವರ್ಗಗಳಿಗೆ ಮಸ್ತ್ ಇತ್ತು ಒಂಜಿ ಕೆಲ ವರ್ಷ ಸಹಕಾರ ಕೊರೊಂದಿಲ್ಲೇರು ಅಕ್ಲ ದೀಪ ದೈವದೇವರು ನಲ್ಲಾತ ಸಹಕಾರ ಕೊರ್ಪಿನ ಅಂಚಂದವಾಡು ಮಾತ ದೈವದೇವರಿಗೆ ನಂಗೆ ಮಾತಿಲ್ಲ ಅಂಚಿನ ಈ ದೈವದ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಈ ಸಾಮಾಜಿಕ ಸೇವೆ ನಿರಂತರ ನಡೆತದೆ. ಆ ಬಬ್ಬುನ ಕಾರ್ಮಿಕ ಮಾತೆಗಳೊಂದು ಇಪ್ಪಾಡು ಪಂಡಿತ ಪ್ರಾರ್ಥನೆ ಮಾಡ್ತಂದು ನಾನು ಅಡ್ಡ ಪ್ರಾರ್ಥನೆ. ಸಹ್ಯಾದ್ರಿ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಶ್ರೀ ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನ ಇಲ್ಲಿ ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಎಲ್ಲ ಬಲಿಪತೋಟದ ಸದಸ್ಯರು ಸೇರಿ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಸಾಮಾಜಿಕ ಕೆಲಸ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಕೆಲಸಕ್ಕೆ ಸಹಕಾರ ಮಾಡಿದಂತಹ ಎಲ್ಲರಿಗೂ ದೈವರಾಜ ಬಬ್ಬುಸ್ವಾಮಿ ಬಲಿಪತೋಟ ದೇವಸ್ಥಾನದ ಸಮಿತಿ ವತಿಯಿಂದ ಧನ್ಯವಾದಗಳು. ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುರೇಶ್ ಅವರು ಮಾತನಾಡಿ, ಸುಮಾರು 15 ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ದೈವಿಕ ಕಾರ್ಯಕ್ರಮದೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದೇವೆ. ವಿದ್ಯಾ ಸರಸ್ವತಿಯನ್ನ ಸ್ಮರಿಸಿಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇಲ್ಲಿನ ಗುರಿಕಾರ ಮತ್ತು 10 ಸಂಸ್ಥರ ಸಹಕಾರದಿಂದ ಈ ಕೆಲಸ ಸಾಧ್ಯವಾಯಿತು ಎಂದರು. ಶ್ರೀ ಕ್ಷೇತ್ರ ಬಲಿಪತೋಟ ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನ ವಿಜಯದ ಮನ್ನಡು ಭಾರಿ ಕಾರ್ಣಿಕದ ದೈವವಾದ ಪುರಾತನ ಕಾಲದಂಚಲ ಶ್ರೀ ಕ್ಷೇತ್ರ ಇತ್ತನು ಎಂಕಲ್ನ ಹಿರಿಯಕ್ಕಲ್ನ ಧರ್ಮ ಅಂಚನೆ ತಾರಿಪಾಡಿ ಗೊತ್ತು ಅಂಚನೆ ನಟ್ಟಿಲ ಸಂಸಾರ ಅಂಚನೆ ಬಲಿಪತೋಟದ ಚಾಕಿರಿ ವರ್ಗ ಗುರುಕಾರ್ಲು ಸರ್ವೇರ್ಲ ಸೇರೊಂದು ಹಿರಿಯಕ್ಕಲ್ನ ಕಾಲದ ಆರಾಧನೆ ಮಲ್ತೊಂದು ಬೈದೇರು ಇನಿ ವರ್ಷಂ ಪ್ರತಿಲ ಈ ಸಾನ್ನಿಧ್ಯಡ್ ಬಲಿಪತೋಟದ ಮನ್ನಡು 2011 ಜೀರ್ಣೋದ್ಧಾರ ಆದ ನಿರಂತರವಾದ ದೈವಿಕ ಕಾರ್ಯದೊಟ್ಟಿಗೆ ಸಾಮಾಜಿಕ ಚಿಂತನೆ ಕೊರಡು ಮನ್ಪನೊಂಜಿ ಚಿಂತನೆಗೆ ಪಿದಾಡ್ದು ಪ್ರತಿ ವರ್ಷ 15 ವರ್ಷದಂಚಲ ಶ್ರೀ ಕ್ಷೇತ್ರಡ್ ವಿದ್ಯಾ ಸರಸ್ವತಿಯ ನೆನವರಿಕೆ ಮಲ್ಪೋಡು ಶ್ರೀ ಕ್ಷೇತ್ರಡ್ ಅಲ್ಪ ರೀತಿದ ಒಂಜಿ ಸಹಾಯ ಮಲ್ಪೋಡು ಪನ್ಪಿನ ಚಿಂತನೆ ಪಿದಾಡ್ದು ಗುರುಕಾರ್ಲು ಅಂಚನೆ ಜವಣೇರು ಅಂಚನೆ ಗ್ರಾಮಸ್ಥರು ಪೂರೆಲ್ಲ ಅಂಚನೆ ಕೊಡುಗೈದಾನಿಲ್ ಮಸ್ತುಲ್ಲೇರು ಅಕಲ್ನ ಸಹಕಾರಡ್ ಶ್ರೀ ಕ್ಷೇತ್ರಡ್ ನಿರಂತರವಾದ 15 ವರ್ಷದ ಪುಸ್ತಕ ವಿತರಣೆ ಕಾರ್ಯಕ್ರಮ ಅಂಚನೆ ಮೂಲು ಗಣೇಶನ ಚಿತ್ರ ಬುಡ್ಪಾವನ ಅಂಚಿನ ಒಂಜಿ ನನ್ನೊಂಜಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ರಾಜ್ಯ ಮಟ್ಟದ ನಡತೊಂದುಂಡು ಇಂಚಿನ ಕಾರ್ಯಕ್ರಮ ನಡತೊಂದುಂಡು ಅಂಚನೆ ಕೊರೋನಾ ಸಂದರ್ಭಡ್ ಶ್ರೀ ಕ್ಷೇತ್ರದ ಚಾಕಿರಿ ವರ್ಗ ಅಂಚನೆ ಹಲವಾರು ಬಡ ಸ್ಥಿತಿ ಇತ್ತಿನಕ್ಲಿಗೆ ಮುಲ್ತು ಒಂಜಿ ಕಿಟ್ಟು ಕೊರ್ಪನಕ ಅಂಚನೆ ಚಾಕಿರಿ ವರ್ಗದ ನರ್ತಕರೆಗೌಡು ಚಾಕಿರಿ ವರ್ಗದ ಅಕ್ಲೆಗೌಡು ಒಂಜಿ 2,000 ರೂಪಾಯಿದ ಪಣದ ಆ ಸಂದರ್ಭಡ್ ಲೋಕನಾಥ್ ಶೆಟ್ಟಿ ಅಧ್ಯಕ್ಷರು ಅಂಚನೆ ಗುರುಕಾಲ್ನ ಅಧ್ಯಕ್ಷತೆ ಮೂಲ ಶ್ರೀ ಕ್ಷೇತ್ರ ಎಂಕಲು ಈ ಸಾನ್ನಿಧ್ಯಡ್ ಈ ದೈವೋಲಿ ಎಂಕಲ್ಡ ಕೊರ್ಪೊಂದುಲ್ಲೇರು. ಶ್ರೀ ಕ್ಷೇತ್ರ ಬಲಿಪತೋಟ ದೈವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ಅಧ್ಯಕ್ಷರಾದ ರವಿಚಂದ್ರ ಅವರು ಮಾತನಾಡಿ, ಯಶಸ್ವಿಯಾಗಿ 15 ವರ್ಷಗಳಿಂದ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಗ್ರಾಮದ ಮಹಿಳೆಯರು ಮತ್ತು ಯುವಕರ ಸಹಕಾರದಿಂದ ದಾನಿಗಳ ನೆರವಿನಿಂದಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಾಧ್ಯವಾಯಿತು. ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಹೇಳಿದರು. ಶ್ರೀ ಕ್ಷೇತ್ರ ಬಲಿಪತೋಟದ ಶ್ರೀ ದೇವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆ ಮುಖೇನ ಇನ್ನು ಆಪಿನಂಚಿನ 15 ವರ್ಷದ ಪುಸ್ತಕ ವಿತರಣಾ ಕಾರ್ಯಕ್ರಮ ಇನ್ನಿತ ಈ ಕಾರ್ಯಕ್ರಮಕ್ಕೂ ಮಸ್ತ್ ಜನ ಎಂಗ್ಲೇ ಸಹಕಾರ ಕೊಡ್ತೇವೆ. ಸುರುಕಾದ ಈ ಎಂಗಲ ಗ್ರಾಮದ ಯುವಕರ್ಯಾವಡು ಗ್ರಾಮದ ಮಹಿಳೆಯರು ಅಂಚನೆ ಸ್ಥಳೀಯ ಕೋಆಪರೇಟರ್ ಅಂಚನೆ ಎಂಕಲ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿದ ಸಿಬ್ಬಂದಿ ವರ್ಗ ಅಕ್ಲಿಗೆ ಎನ್ನ ತುಂಬ ಹೃದಯ ಧನ್ಯವಾದ. ನನಾತ್ ಈ ಮನ್ನಡಿ ಎಂಗಲ ಶ್ರೀ ಕ್ಷೇತ್ರಡು ನನಾತ್ ದುಂಬುಗು ಮಸ್ತ್ ಕಾರ್ಯಕ್ರಮ ನಿಂಕಲು ಯೋಚನೆ ಮಲ್ತೊಂದಿಲ್ಲ ಅವು ಎಡ್ಡೆ ರೀತಿ ನಡಪೋಡು ಬಂದು ಈ ಶ್ರೀ ಕ್ಷೇತ್ರದ ದೇವರಾಜ ಬಬ್ಬುಸ್ವಾಮಿನ ಅನುಗ್ರಹ ಬೋಡು ನನಗೂ ದುಂಬಾಗ ಎಂಕಲು ಏಪ್ರಿಲ್ ಮಾರ್ಚದ ತಿಂಗಳು ಪುಸ್ತಕ ವಿತರಣಾ ಕಾರ್ಯಕ್ರಮ ಮಲ್ಪೋಡು ಒಂದು ಅಟ್ಟನೆ ಮಲ್ತದ
ಅಂಚನೆ ಐಕ್ಯಲ ಪೂರೈನ ಸಹಕಾರದೊಟ್ಟಿಗೆ ಎಂಕುಲು ಮೂಲು ಆರೋಗ್ಯ ಸಮಸ್ಯೆ ಇತ್ತಿನ ಆರೋಗ್ಯದ ಪನವ ವ್ಯವಸ್ಥೆಯನ್ನು ಕಲೆಕ್ಟ್ ಮಲ್ತು ಕೊರೊಂದುಲ್ಲ. ಅಂಚನೆ ಈ ವರ್ಷಂ ಪ್ರತಿ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆ ಎಲ್ಲ ಮಲ್ತೊಂದುಲ್ಲ. ಈ ಸಂದರ್ಭದಲ್ಲಿ ಸರಿತಾ ಲೋಕನಾಥ್ ಶೆಟ್ಟಿ ತಾಳಿಪಾಡಿ ಗುತ್ತುಮನೆ, ಜಾನಕಿ ಡಿ ಶೆಟ್ಟಿ ತಾಳಿಪಾಡಿ ಗುತ್ತು, ದಿವಾಕರ್ ಭಂಡಾರಮನೆ, ಕ್ಷೇತ್ರದ ಗುರಿಕಾರರಾದ ಉಮಾನಾಥ್ ಬಲಿಪತೋಟ, ಒತ್ತು ಗುರಿಕಾರರಾದ ಕೇಶವ ಕೋಡಿಕಲ್, ಪ್ರಧಾನ ಅರ್ಚಕರಾದ ಸುರೇಶ್ ಬಿ, ಬಲಿಪತೋಟ ಶ್ರೀ ಕಲ್ಪವೇದಿಕೆಯ ಅಧ್ಯಕ್ಷರಾದ ರವಿಚಂದ್ರ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸ್ವಾಮಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವಸಂತಿ ದೇವೇಂದ್ರ ಧನ್ಯವಾದ ಸಮರ್ಪಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.